ఉళ్ళాల నగరసభ వ్యాప్తిద తొక్కోటు ఉళపేంటెడ్ వ్యాపారులు ಸಾಮಾಜಿಕ ಅಂತರವನ್ನು ಕಾತೊನಲೆಕ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರಿಯರು ತೊಕ್ಕೋಟು ಉಳಪೇಂಟೆಡ್ ಕಾಂಡದ ಪೊರ್ತು ದಿನಬಳಕೆ ಸಾಮಗ್ರಿ ತರಕಾರಿ ಹಣ್ಣು ಹಂಪಲು ಮೀನು ಕೋರಿ ಖರೀದಿಗಾದ ಮಲ್ಲ ಸಂಖ್ಯೆದ ಜನಕುಲ್ನ ಓಡಾಟ ಉಪ್ಪುಂಡು ಆಂಡ ಈ ಓಡಾಟದ ಪೊರ್ತುಡು ವ್ಯಾಪಾರಿಗಳು ಸಾರ್ವಜನಿಕರು ಸರ್ಕಾರದ ಸೂಚನೆಲಾಯಿನ ಸಾಮಾಜಿಕ ಅಂತರ ಕಾತೊನಲೆಕ ಬೊಕ ಮಾಸ್ಕ್ ಪಾಡುಲೆಕ ಎಚ್ಚರಿಕೆ ಕೊರ್ಪಿನ ಬೇಲೆನು ಶ್ರೀ ರಾಯಪ್ಪ ನಿರಂತರವಾದ ಮಲ್ತೊಂದುಲ್ಲೇರು. ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಂಡು ಅಗತ್ಯ ವಸ್ತುಗಳಾದ ದಿನಸಿ ತರಕಾರಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಖರೀದಿಸಿಕೊಂಡು ಕೂಡಲೇ ಮನೆಗೆ ಹಿಂತಿರುಗಿ ಹೋಗತಕ್ಕದ್ದು. ದಾರಿಯಲ್ಲಿ ಯಾರು ಅನಗತ್ಯವಾಗಿ ತಿರುಗಾಡುವಂತಿಲ್ಲ. ಅಂಗಡಿ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಂಡು ಅಗತ್ಯ ವಸ್ತುಗಳಾದ ದಿನಸಿ ತರಕಾರಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಖರೀದಿಸಿಕೊಂಡು ಕೂಡಲೇ ಮನೆಗೆ ಹಿಂತಿರುಗಿ ಹೋಗತಕ್ಕದ್ದು. ಅಂಗಡಿ ಮಾಲೀಕರು ತಮ್ಮ ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಲು ಮಾರ್ಕ್ ಬಾಕ್ಸ್ ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಪರವಾನಗಿಯನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಲಾಗುವುದು. ವ್ಯಕ್ತಿಯಿಂದ 1 ಮೀಟರ್ ದೂರವಿರುವುದು ಒಳ್ಳೆಯದು. ಈ ಕ್ರಮವನ್ನು ಅನುಸರಿಸುವುದರಿಂದ ಕೊರೋನಾ ವೈರಸ್ ಅನ್ನು ನಮ್ಮ ನಗರದಿಂದ ದೂರ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಗರದ ನಾಗರಿಕರು ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಕೊರೋನಾ ವೈರಸ್ ಹರಡದಂತೆ ಸಹಕರಿಸಬೇಕಾಗಿ ವಿನಂತಿ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ನಾಗರಿಕರಲ್ಲಿ ನಗರಸಭೆ ಪೌರಾಯುಕ್ತರು ಮನವಿ ಮಾಡಿಕೊಳ್ಳುವುದೇನೆಂದರೆ ಕೋವಿಡ್-19 ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರವು ಲಾಕ್ಡೌನ್ ಜಾರಿಗೊಳಿಸಿದ್ದು, ಸಾರ್ವಜನಿಕರು ಅಗತ್ಯ ಸಾಮಗ್ರಿಗಳ ಖರೀದಿಗೆ ಪೇಟೆಗೆ ಬರುವಾಗ ಮನೆಯಿಂದ ಮಾಸ್ಕ್ ಅನ್ನು ಧರಿಸಿಕೊಂಡು ಒಬ್ಬರೇ ಬರುವುದು. ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಂಡು ಅಗತ್ಯ ವಸ್ತುಗಳಾದ ದಿನಸಿ ತರಕಾರಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಖರೀದಿಸಿಕೊಂಡು ಕೂಡಲೇ ಮನೆಗೆ ಹಿಂತಿರುಗಿ ಹೋಗತಕ್ಕದ್ದು. ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು. ಅಗತ್ಯ ವಸ್ತುಗಳನ್ನು ಖರೀದಿಸಲು ಪದೇ ಪದೇ ಭೇಟಿಗೆ ಬರುವುದು ಹೋಗುವುದು. ಬುಧವಾರ ಕಾಂಡಲ ಸಾರ್ವಜನಿಕರಿಗೆ ಸಾಮಾಜಿಕ ಅಂತರ ಆರೋಗ್ಯ ಸುರಕ್ಷಿತದ ಮಾಹಿತಿ ಕೊರನ ಶ್ರೀ ರಾಯಪ್ಪ ಸ್ಯಾನಿಟೈಸರ್ ಉಪಯೋಗದ ಅಗತ್ಯದ ಬಗೆಟಿಗೆ ಮಾಹಿತಿನ ಕೊರಿಯರು. ಬರುವುದು ಹೋಗುವುದು ಅಭ್ಯಾಸವನ್ನು ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಇರುವುದು ಒಳ್ಳೆಯದು. ಈ ಕ್ರಮವನ್ನು ಅನುಸರಿಸುವುದರಿಂದ ಕೊರೋನಾ ವೈರಸ್ ಅನ್ನು ನಮ್ಮ ನಗರದಿಂದ ದೂರ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಗರದ ನಾಗರಿಕರು ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಕೊರೋನಾ ವೈರಸ್ ಹರಡದಂತೆ ಸಹಕರಿಸಬೇಕಾಗಿ ವಿನಂತಿ. ಅಂಗಡಿ ಮಾಲೀಕರು ತಮ್ಮ ಅಂಗಡಿಯ ಮುಂದೆ ಸಾಮಾಜಿಕ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ನಾಗರಿಕರಲ್ಲಿ ನಗರಸಭೆ ಪೌರಾಯುಕ್ತರು ಮನವಿ ಮಾಡಿಕೊಳ್ಳುವುದೇನೆಂದರೆ ಕೋವಿಡ್-19 ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರವು ಲಾಕ್ಡೌನ್ ಜಾರಿಗೊಳಿಸಿದ್ದು, ಸಾರ್ವಜನಿಕರು ಅಗತ್ಯ ಸಾಮಗ್ರಿಗಳ ಖರೀದಿಗೆ ಪೇಟೆಗೆ ಬರುವಾಗ ಮನೆಯಿಂದ ಮಾಸ್ಕ್ ಅನ್ನು ಧರಿಸಿಕೊಂಡು ಒಬ್ಬರೇ ಬರುವುದು. ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಂಡು ಅಗತ್ಯ ವಸ್ತುಗಳಾದ ದಿನಸಿ ತರಕಾರಿ ಹಣ್ಣು ಹಂಪಲು ಇತ್ಯಾದಿಗಳನ್ನು ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಖರೀದಿಸಿಕೊಂಡು ಕೂಡಲೇ ಮನೆಗೆ ಹಿಂತಿರುಗಿ ಹೋಗತಕ್ಕದ್ದು. ಅಂಗಡಿ ಮಾಲೀಕರು ತಮ್ಮ ಅಂಗಡಿಯ ಮುಂದೆ ಸಾಮಾಜಿಕ ಅಂತರವನ್ನು ಕಾದುಕೊಳ್ಳಲು ಮಾರ್ಕ್ ಬಾಕ್ಸ್ ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಪರವಾನಗಿಯನ್ನು ರದ್ದುಪಡಿಸಿ ಕ್ರಮ ಕೈಗೊಳ್ಳಲಾಗುವುದು. ವ್ಯಕ್ತಿಯಿಂದ 1 ಮೀಟರ್ ದೂರವಿರುವುದು ಒಳ್ಳೆಯದು. ಅಗತ್ಯ ವಸ್ತುಗಳನ್ನು ಖರೀದಿಸಲು ಪದೇ ಪದೇ ಪೇಟೆಗೆ ಬರುವುದು ಹೋಗುವುದು ಅಭ್ಯಾಸವನ್ನು ಆದಷ್ಟು ಕಡಿಮೆ ಮಾಡಿ ಮನೆಯಲ್ಲೇ ಇರುವುದು ಒಳ್ಳೆಯದು. ಈ ಕ್ರಮವನ್ನು ಉಳ್ಳಾಲ ನಗರಸಭಾ ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್ ಬೊಕ ಸಾಜಿದ್ ಈ ಪೊರ್ತು ಒಟ್ಟಿಗೆ ಇದ್ದಾರೆ.